ಭತ್ತದ ಬೇಸಾಯ ಮಾಡುವ ಮೂಲಕ ಯುವ ಸಮುದಾಯವನ್ನ ಮತ್ತೆ ಕೃಷಿಯತ್ತ ಆಕರ್ಷಿಸುವ ಕಾರ್ಯವನ್ನ ಜೆಸಿ ಬಂಟ್ವಾಳ ಮಾಡುತ್ತಿದೆ ಎಂದು ಜೆಸಿ ವಲಯ 15ರ ವಲಯಾಧ್ಯಕ್ಷೆ ಸೌಜನ್ಯ ಹೆಗಡೆ ಹೇಳಿದರು. ಅವರು ಜೆಸಿ ಬಂಟ್ವಾಳದ ವತಿಯಿಂದ ಅಮಟಾಡಿ ಏರಿಯಬೀಡು ಬಾಲಕೃಷ್ಣ ಹೆಗಡೆಯವರ ಗದ್ದೆಯಲ್ಲಿ ಆಯೋಜಿಸಿದ್ದ ಕಣ್ಣದ ಪರ್ವ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಕಂಡ ತೊನಗೆ ಪಪ್ಪಡ ಬಂಡೆ ಒಂದು ದಾದ ಬೇಡ ಗಟ್ಟಿ ಎಂಕು ಪೋಯಿರಿಸಿ ಇಜಿ ಮಗ ಬಲ ಬಲ ಬಂಡದು ಪ್ರಾಕ್ಟೀಸಿಗೆ ಒಂಚೂರ್ಲೆ ತಂದು ಪೋಯಿರು ನಾನು ಒಂಜಿ ಬಜ್ಜಿದಿ ಸಾಕ್ಸ್ ಇದೆ ಮಟ್ಟ ಬರ್ಕೊಂಡು ನಾನು ಒಂಜಿ 2 ಬಜ್ಜಿದಿ ಸಾಕ್ಸ್ ಮಿತ್ರ ಬರ್ಕೊಂಡು ಒಂದು ಎಡ್ಡೆ ಹಂಡು ಒಂದು ಹರಿಕೃಷಿಕ ಬಂಡೆ ಕಾಂಪಿಟೇಷನ್ ಒಂದು ಬಂಡೆ ಇಂಕ ತಲ ಗೊತ್ತಜಿ ಮೂಲು ಬಲ್ಪರ್ ಉಂಡು ಬಂಡೇರೆ ಬಿಸಿಲಿಗೆ ಎಂಡಿಗಳೆಲ್ಲ ಬಲ್ತಿದ್ದಾನೆ ಹೋದ ಫಸ್ಟ್ ಪ್ರೈಸ್ ತಂದು ಬರುತ್ತೆ ಬಟ್ ವಿನ್ನಪ್ಪನ ಎಂಗ್ಲಿಗೆ ಗೊತ್ತು ಒಂದು ದಾದಂತ ಗೊತ್ತಿಜಿ ಆನಿದ ಕೆಸರಿಗದ್ದದ ಒಂದು ಓಟದ ಎಕ್ಸ್ಪೀರಿಯನ್ಸ್ ಇಡೀ ಕಂಡ ತೋನಾಗ ಭಾರಿ ಒಂದು ಖುಷಿಗೆ ಹೊರ್ಕೊಂಡು ದಯಪಡಿ ಇನ್ನಿತ್ತ ಜನಕ್ಲೆಗೆ ಇಂಚಿನ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕೊಂದಿಜ್ಜಿ ಅಂಚಿನ ಒಂದು ಅನುಭವವನ್ನು ಕಲ್ಪನೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸೇವಾಂಜಲಿ ಪ್ರತಿಷ್ಠಾನದ ಅಧ್ಯಕ್ಷ ಟ್ರಸ್ಟಿ ಕೆ ಕೃಷ್ಣಕುಮಾರ್ ಪೂಂಜಾ ಅವರು ಮಾತನಾಡಿ, ಕೃಷಿ ಎನ್ನುವುದು ತುಳುನಾಡಿನ ಜನರ ನಿತ್ಯ ಜೀವನದ ಅವಿಭಾಜ್ಯ ಅಂಗವಾಗಿತ್ತು. ಬಡವ ಶ್ರೀಮಂತ ಎನ್ನದೇ ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ತಾನು ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು, ಕೃಷಿ ಕಾರ್ಯಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಜೆಸಿಐ ಬಂಟ್ವಾಳ ಕೈಗೊಂಡ ಈ ಕಾರ್ಯ ಅಭಿನಂದನೀಯ ಎಂದು ಹೇಳಿದರು. ಕೃಷಿ ಪಂಪುನ ನಮ್ಮ ನಿತ್ಯ ಜೀವನದ ಒಂದು ಅಂಗಾದಿರ್ತದೆ. ಬಡವೆ ಬಲ್ಲಿದೆ ನೆನಪಂದೆ ದನಿ ಒಕ್ಕೆಲೆ ನೆನಪಂದೆ ಪ್ರತಿವರೆಲ್ಲ ಕೃಷಿ ಕೆಲಸಗಳು ತನ್ನನ್ನು ತಾನು ತೊಡಗಿಸಾದೆ ಪ್ರಾರ್ಥ ಕಾಲ 4 ಗಂಟೆಗೆ 5 ಗಂಟೆಗೆ ಲಗ್ಗದೆ ಬಯ್ಯ ಮುಟ್ಟ ಕೃಷಿ ಮಲ್ತದೆ ಈ ದೇಶವು ಮಹನ್ನತರವಾದಂಥ ಕೆಲಸನು ಮಲ್ತು ಕೊಡ್ತೇವೆ. ಅನ್ನ ಕೊಡ್ತೇವೆ, ನುಪ್ಪು ಕೊಡ್ತೇವೆ. ಇನಿ ಅಂಚಿನ ಒಂಜಿ ಕೃಷಿ ಪ್ರಧಾನವಾಯಿನ ನಮ್ಮ ಜಿಲ್ಲೆಡೆ ಇಲ್ಲಿ ಕೃಷಿ ಮಲ್ಪನ ಉಂದುದು ಕಂಡಲು ಪಾಡರಿ ಬರೋಣ ಸಂದರ್ಭಗಳು ಇಂಟಿ ಬೇತೆ ಬೇತೆ ಸಂಘ ಸಂಸ್ಥೆಗಳು ಇನಿ ಜೆಸಿಐ ಇದಕ್ಕಲು ಒಂಜಿ ಏರಿಯಾ ಬೇಡುದ ಈ ಕಂಡನು ಜೊತೊಂದು ಐತ ಮುಖಾಂತರ ಒಂಜಿ ಕೃಷಿಗೆ ಉತ್ತೇಜನ ಕೊರಡು ಜವನೆಗೂ ಪಿರ ಕೃಷಿದ ಬಗ್ಗೆ ಮಾಹಿತಿ ಕೊರಡು ಪಂಪುನ ಒಂಜಿ ಮಹಾನ್ ಆಶಯ ಜೆಸಿಐ ಕೆಲಸ ಮತ್ತೊಂದು ಭಾರಿ ಸಂತೋಷವನ್ನು ಅಕ್ಲಿಗೆ. ಜೆಸಿಐ ಬಂಟ್ವಾಳದ ಅಧ್ಯಕ್ಷ ಉಮೇಶ್ ಆರ್ಮೂಲ್ಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಸಂದರ್ಭದಲ್ಲಿ ಪ್ರಗತಿಪರ ಕೃಷಿಕ ಉಮಾನಾಥ್ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು. ವಲಯಾಧಿಕಾರಿ ಯತೀಶ್ ಕರ್ಕೇರ, ಜೆಸಿಐ ಬಂಟ್ವಾಳದ ಕಾರ್ಯದರ್ಶಿ ರೋಷನ್ ರೈ, ಸದಸ್ಯ ಚಿತ್ತರಂಜನ್ ಶೆಟ್ಟಿ ಪುಂಟಾಲ, ಕೃಷಿಕ ಚೆನ್ನಪ್ಪ ಅವರನ್ನ ಅಭಿನಂದಿಸಲಾಯಿತು. ವಲಯ ಉಪಾಧ್ಯಕ್ಷ ಶರತ್ ಕುಮಾರ್, ಸ್ಥಾಪಕಾಧ್ಯಕ್ಷ ನಾಗೇಶ್ ಬಾಳೆಹಿತ್ಲು, ನಿಕಟಪೂರ್ವಾಧ್ಯಕ್ಷ ಸದಾನಂದ ಬಂಗೇರ, ಜೆಸಿರೇಟ್ ಅಧ್ಯಕ್ಷೆ ವಿದ್ಯಾ ಉಮೇಶ್, ಕಾರ್ಯದರ್ಶಿ ರೋಷನ್ ರೈ ಉಪಸ್ಥಿತರಿದ್ದರು. ಕೆಸರುಗದ್ದಿಯಲ್ಲಿ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿ ಜೆಸಿ ಸದಸ್ಯರು ಸಂಭ್ರಮಿಸಿದ್ರು. ಬಳಿಕ ಉಳುಮೆ ಮಾಡಿ ನೇಚಿ ನಾಟಿ ಮಾಡಲಾಯಿತು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ ಬಂಟ್ವಾಳ.